ವಿಟ್ಲದ ಸೂರಿಕುಮೇರು ಸೈಂಟ್ ಜೋಸೆಫ್ ಚರ್ಚಿನಲ್ಲಿ ಸಹೋದರತ್ವದ ಭಾನುವಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಧರ್ಮಗುರುಗಳಾಗಿ ಭಾಗವಹಿಸಿ ಪ್ರಬೋಧನೆ ನೀಡಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಎಲ್ಲರಿಗೂ ಆಶೀರ್ವಚನ ನೀಡಿದ ಮಂಗಳೂರು ಧರ್ಮ ಪ್ರಾಂತ್ಯದ ಜುಡಿಷಿಯಲ್ ವಿಕಾರವರಾದ ಅತಿ ವಂದನೀಯ ಫಾದರ್ ವಾಲ್ಟರ್ ಡಿಮೆಲೋ ಅವರು ನಿತ್ಯ ಜೀವನದಲ್ಲೂ ಬೈಬಲ್ನ ಆದರ್ಶಗಳನ್ನು ಪಾಲಿಸಬೇಕು, ಆಗ ಮಾತ್ರ ಸಹೋದರತ್ವದ ಭಾನುವಾರದ ಆಚರಣೆಗೆ ಮಹತ್ವ ಬರುತ್ತದೆ ಎಂದು ಹೇಳಿದರು. ಕ್ರೈಸ್ತ ಸಹೋದರ ಸಹೋದರಿಯರಾದ ನಾವು ನಿತ್ಯ ಜೀವನದಲ್ಲಿ ಚರ್ಚ್ಗಳಲ್ಲಿ, ಮನೆಯಲ್ಲಿ ಮತ್ತು ಇತರ ಕಡೆಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತೇವೆ. ಒಳ್ಳೊಳ್ಳೆಯ ಆಧ್ಯಾತ್ಮಿಕ ಗೀತೆಗಳನ್ನು ಹಾಡಿ ಸ್ತುತಿಸುತ್ತೇವೆ. ಇದರಂತೆ ನಮ್ಮ ನಿತ್ಯ ಜೀವನದಲ್ಲಿಯೂ ಪವಿತ್ರ ಬೈಬಲ್ ನಮಗೆ ಬೋಧಿಸಿದಂತೆ ಒಬ್ಬರನ್ನೊಬ್ಬರು ಕ್ಷಮಿಸಿ ಜೀವನ ನಡೆಸಲು ಯಾಕೆ ಸಾಧ್ಯವಿಲ್ಲ ಎಂದು ಪ್ರಶ್ನಿಸಿದ ಅವರು, ನಮ್ಮ ಶ್ರೇಷ್ಠ ಗುರುವಾದ ಪ್ರಭು ಯೇಸು ಕ್ರಿಸ್ತರು ತೋರಿದ ಹಾದಿಯಲ್ಲಿ ನಾವೆಲ್ಲರೂ ಮುನ್ನಡೆಯುವಂತೆ ಕರೆ ನೀಡಿದರು. आपल्या जे कट वळून उपाय करून उदकाच्या आणि रक्ताच्या त्या गुडपे सरीवारी फादर आमकां धड दिला. आमी सारकी भागी हो मोग आमच्या जिवितांत देवान वतलो आसता. हो मोगाचो आमी याद करून त्या प्रमाणे आमी जियेता होय तर आमची जिणी ह्या संवसारांत कितली स्वादीक जाता. आनी त्या पासून तुमचो देवानाचो इतलो मोग केलो आनी जेजू ह्या संवसारांत आयलो. ताणें आमचो इतलो भोग केलो. आमकां जिवीत मेळचे पासून, आमकां समाधान मेळचे पासून, आमकां सगळी देणी मेळचे पासून आपणाच्या जिवनाचो सॅक्रिफायस बलिदान केलें. आनी आयच्या वचपाचे हो विशय आमी आयकलो. आयच्या पयल्या वचपाक देवा आनी मनशा मदले आसा केल्लो हो सल्लो त्या आदल्या काळार कशें मनजातीक बली जावन मान ಬಲಿಪೂಜೆಯ ಬಳಿಕ ಸೂರಿಕುಮೇರು ಚರ್ಚ್ ವ್ಯಾಪ್ತಿಗೆ ಒಳಪಟ್ಟ ಕುಟುಂಬದ ಸದಸ್ಯರ ಕಂಪ್ಯೂಟರೀಕರಣಗೊಂಡ ಜನನ ಪ್ರಮಾಣ ಪತ್ರ ಮತ್ತು ಚರ್ಚ್ಗೆ ಸಂಬಂಧಪಟ್ಟ ಇತರ ದಾಖಲೆಗಳನ್ನು ಉದ್ಘಾಟಿಸಿ ಸೂರಿಕುಮೇರು ಚರ್ಚಿನ ಹಿರಿಯ ಸದಸ್ಯರಾದ ಸಿಸಿಲಿಯಾ ಪಿಂಟೋ ಹಾಗೂ ಕಿರಿಯ ಸದಸ್ಯರಾದ ಎಲ್ಡನ್ ಸುವಾರಿಸ್ ಅವರಿಗೆ ಮೊದಲ ಕಂಪ್ಯೂಟರೀಕೃತ ಜನನ ಪ್ರಮಾಣ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸೂರಿಕುಮೇರು ಚರ್ಚಿನ ಧರ್ಮಗುರುಗಳಾದ ಫಾದರ್ ಗ್ರೆಗರಿ ಪಿರೇರಾ, ಉಪಾಧ್ಯಕ್ಷರಾದ ಎಲಿಯಸ್ ಪಿರೇರಾ, ಕಾರ್ಯದರ್ಶಿ ಮೇರಿ ಡಿಸೋಜಾ, ಪ್ರಧಾನ ಧರ್ಮ ಭಗಿನಿ ಸಿಸ್ಟರ್ ನ್ಯಾನ್ಸಿ, ಎಲ್ಲ ವಲಯ ಗುರುಕಾರ್ ಮತ್ತು ಮಾಜಿ ಉಪಾಧ್ಯಕ್ಷರಾದ ರೋಷನ್ ಮಾರ್ಟಿಸ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.